ಜ್ಯುವೆಲ್ಲರಿ ನಿಕ್ಷೇಪದಲ್ಲಿ ವಂಚನಾ ಕೇಸನ್ನ ಎದುರಿಸ್ತಾ ಇರುವ ಮಂಜೇಶ್ವರ ಶಾಸಕ ಎಂಸಿ ಖಮರುದ್ದೀನ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ವಂಚನೆಗೊಳಗಾದವರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಶಾಸಕರನ್ನ ಕೂಡಲೇ ಉನ್ನತ ತನಿಖೆಗೆ ಒಳಪಡಿಸಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿಟ್ಟು ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಂಜೇಶ್ವರದ ಹೊಸಂಗಡಿ ಜಂಕ್ಷನ್ನಲ್ಲಿ ನಡೆದ ಪ್ರತಿಭಟನೆಯನ್ನ ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಉದ್ಘಾಟಿಸಿದರು. ಸಂಘಟನೆಯ ಮಂಜೇಶ್ವರ ಮಂಡಲಾಧ್ಯಕ್ಷ ದಯಾಕರ್ ಮಾಡ ಅಧ್ಯಕ್ಷತೆ ವಹಿಸಿದರು. ಮುಖಂಡರಾದ ಎಸ್ ರಾಮಚಂದ್ರ, ಶ್ರೀಧರ್ ಮಾಡ, ಸಿದ್ದಿಕ್ ಪಾಡಿ ಮೊದಲಾದವರು ಮಾತನಾಡಿದರು. ಎಲ್ಲೆಲ್ಲ ವಿಷಯ ಸರ್ಕಾರದ ಮಿತ್ತು ಕಂತದ ಸರ್ಕಾರಕ್ಕೆ ಹಾರ ಪಂಪನ ರೀತಿ ಆದಂಡು ಕುಳಿತ ಮಾಧ್ಯಮ ಇಂತಿನ ಒಂಜಿ 140 ಕೋಟಿ ಅಗಣವಂತರ MLA ಮತ್ತು ಒಂಜಿ ಸಕಲ ಶಬ್ದ ಕುಳಿತ ಮಾಧ್ಯಮ ದಾಖಲೆ ಪೂಜಾರಿ ಚರ್ಚೆಗಾರ ಪೂಜೆ ಯೂಡಿಯಾ ದಾಖಲೆ ಕುಳಿತ ಯೂತ್ಗಳಿಗೆ ಪಂಪನವು MLA ಎಂಟು ಸಂರಕ್ಷಣೆ ಪಂಪಂಡದು ಎಂಟ್ಲ ಯೂತ್లకు ನಾವು ಈ ಸಾರೆ ಕೊರ್ನಂತಿನ ಜನಗಳನ್ನು ಸಂರಕ್ಷಣೆ ಅಂತಾರೆ. ಈ ಲೀಗ್ ತಯಾರಾಡು ನೇತೃತ್ವ ತಯಾರಾಡು ಅಂತ ಮನೆಯಪ್ಪ ನಾವು ನಾನು ಎಲ್ಲಂಜಿ MLA ಎಲೆಕ್ಷನ್ ಬರೋದುಂಡು. ಈ MLAನ ಕ್ರಿಕೆಟ್ ಬೋರ್ಡ್ ಒಂದು ಮಸೀದಿನ ಜಾಗನ ಕಮ್ಮಿ ಕ್ರಯ ಮಾಡ್ದು ಕೋಟಿ ಗಟ್ಟಲೆ ಪೈಸೆ ಬಂತು ನಂಜಿ ವ್ಯಕ್ತಿ ಆದಂಡು MC ಖಮರುದ್ದೀನ್ ಅವರ ಒಂದು ದೇವಸ್ಥಾನ ದೇವರನ್ನ ಬದಲು ವಂಚನೆ ಮಂತದ ಒಂದು ಪಳ್ಳಿದ ಜಾಗನ ಮಾಡ್ದು ಪೈಸೆ ಬಂತಿನ ಒಂದು MLA ಆದಂಡು ನಮ್ಮ ಲೀಗಿದ ನೇತಾವಾದಂಡು MC ಖಮರುದ್ದೀನ್ ಇಕ್ಲ ಆಲೋಚನೆ ಪಡ UDF ಇಲ್ಲ ಹರೀಶ್ ಕೆಆರ್, ಮನೋಹರ್ ಪುತ್ತಿಗೆ, ರಾಜದುರ್ಗಿಪಳ್ಳ, ಸನೀಶ್ ಮಂಜೇಶ್ವರ, ರಾಘವ ಕುಂಬ್ಳೆ ಮೊದಲಾದವರು ನೇತೃತ್ವ ನೀಡಿದರು.